ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ವರುಣನ ಆರ್ಭಟ ಜೋರಾಗಿದೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಜುಲೈ 21ರವರೆಗೂ ರಾಜ್ಯದಲ್ಲಿ ಭಾರೀ ಮಳೆಯಾಗಲಿದೆ. ಚಿಕ್ಕಮಗಳೂರು, ಹಾಸನ, ಕೊಡಗು, ಶಿವಮೊಗ್ಗ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಸಮುದ್ರ ರಾಜನ ಅಪ್ಪರವೂ ಹೆಚ್ಚಾಗಿದ್ದು ಕಡಲ ಅಲೆಗಳು ತೀರಕ್ಕೆ ಅಪ್ಪಳಿಸ್ತಾ ಇದೆ. ಮುಂದಿನ 4 ದಿನ ಕೂಡ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಿಸಿದೆ. ಮಂಗಳೂರು ನಗರ ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರೀ ಗಾಳಿ ಮಳೆಯಾಗಿದೆ. ಜಿಲ್ಲೆಯ ಜನಜೀವನ ಅಸ್ತವ್ಯಸ್ತವಾಗಿದೆ. ಮುಲ್ಕಿ, ಪಣಂಬೂರು, ಮಾಣಿ, ಮಂಗಳೂರು, ಪುತ್ತೂರು, ಕೋಟ, ಕೊಲ್ಲೂರು, ಬೆಳ್ತಂಗಡಿ, ಉಪ್ಪಿನಂಗಡಿ, ಸುಳ್ಯ, ಕಾರ್ಕಳ, ಹೊಸನಗರ, ಧರ್ಮಸ್ಥಳ, ಭಾಗಮಂಡಲ, ಮಂಕಿ, ಸುಬ್ರಹ್ಮಣ್ಯ, ಕಾರವಾರ, ಗೋಕರ್ಣ, ಶಿರಾಲಿ, ಹೊನ್ನಾವರ, ಆಗುಂಬೆ, ಜಯಪುರ, ಮಾರ್ನಾಡಿನಲ್ಲಿ ಭಾರೀ ಮಳೆ ಸುರಿದಿದೆ. ಕುಂದಾಪುರ, ಕದ್ರಾ, ಸಕಲೇಶಪುರ, ಶೃಂಗೇರಿ, ಕಳಸ, ಸಿದ್ದಾಪುರ, ಚಿಂಚೋಳಿ, ಶಿಕಾರಿಪುರ, ವಿರಾಜಪೇಟೆ, ಚಿಕ್ಕಮಗಳೂರು, ಲಿಂಗನಮಕ್ಕಿ, ಮಂಚಿಕೆರೆ, ತಾಳಗುಪ್ಪ, ಕಮಲಾಪುರ, ಸೇಡಂ, ಶಿರಾಳಕೊಪ್ಪ, ತ್ಯಾಗರ್ತಿ, ಸಾಗರ, ಹಾಸನ, ಎಚ್ಡಿ ಕೋಟೆ, ಬಂಡೀಪುರ, ಮೈಸೂರು, ಶ್ರವಣಬೆಳಗೊಳದಲ್ಲಿ ಮಳೆಯಾಗಿದೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನು ಈಗಾಗಲೇ ಘೋಷಿಸಲಾಗಿದೆ. ಇನ್ನು ಚಿಕ್ಕಮಗಳೂರು, ಹಾಸನ, ಕೊಡಗು, ಶಿವಮೊಗ್ಗ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ.